ಪ್ರಜಾಪ್ರಭುತ್ವದಲ್ಲಿ ಅದೇ ಸಿಸ್ಟಮ್ ಇರೋದು. ಈಗ ಆ ಸಿಸ್ಟಮ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಆಫ್ ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಕಾನ್ಸೆಪ್ಟ್ ಏನಂದ್ರೆ ಯಾರೇ ಅಭ್ಯರ್ಥಿಯಾಗಿ ಬಂದ್ರು ಇದ್ರಲ್ಲಿ ಕೆಲವು ಐಟಮ್ಸ್ ಇದೆ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರತಿನಿಧಿ ಕಾರ್ಯವೈಖರಿಯು ವಿಧಾನದ ಪ್ರಕಾರ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ. ಇದರ ಪ್ರಕಾರ ಹಲವಾರು ವಿಧಾನಗಳೊಂದಿಗೆ ಜನರ ಸಂಪರ್ಕದಲ್ಲಿ ಸರಳ ಮತ್ತು ಅಧಿಕೃತ ವೋಟಿಂಗ್ ಮುಖಾಂತರ ನಿಮ್ಮನ್ನು ಆಡಳಿತದಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಅಂದ್ರೆ ಯಾವುದೇ ವಿಚಾರಗಳು ಗೌರ್ಮೆಂಟ್ ಇಂದ ಯಾವುದೇ ಫೆಸಿಲಿಟೀಸ್ ಆಗಲಿ ಯಾವುದೇ ಫಂಡ್ಸ್ ಆಗಲಿ ನಿಮ್ಮನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡು ನಿಮ್ಮ ಜೊತೆ ಕರ್ಕೊಂತೀನಿ, ನಿಮ್ಮ ವಿಚಾರಗಳು ಹೇಳ್ತೀನಿ, ನಿಮ್ಗೆ ಇನ್ವಾಲ್ವ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಳುತ್ತೇನೆ. ಅಂದ್ರೆ ನಿಮ್ದು ಏನೇನೋ ಒಂದು ಸಮಸ್ಯೆ ಇರುತ್ತೆ, ನಿಮ್ದು ಬೋರಿ ವ್ಯವಸ್ಥೆ ಆಗಿರ್ಬೋದು, ನೀರು ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ನಿಮ್ಮ ಏರಿಯಾದಲ್ಲಿ ಡಿಫ್ರೆಂಟ್ ಸಮಸ್ಯೆಗಳು ಇರ್ತವೆ. ಅದನ್ನ ಒಂದು ಪಟ್ಟಿ ಮಾಡ್ಕೊಳ್ತೀವಿ. ಪಟ್ಟಿ ಮಾಡಿಕೊಂಡು ಅದರಲ್ಲಿ ಯಾವ್ದು ಸಮಸ್ಯೆ ಜಾಸ್ತಿ ಇದೆ ಅದನ್ನೊಂದು ಗ್ರೂಪ್ ಮಾಡಿಕೊಂಡು ಫಸ್ಟ್ ಯಾವುದೋ ಒಂದು ಫಂಡ್ ಬಂದ್ರೆ ಆ ಜಾಸ್ತಿ ಸಮಸ್ಯೆ ಯಾವುದಿದೆಯೋ ಫಸ್ಟ್ ಆ ಕೆಲಸ ಮಾಡ್ತಾರೆ. ಅದನ್ನ ನೀವು ರಿಪೋರ್ಟ್ ಮಾಡ್ತಾರೆ. ನೋಡಿ ಸರ್ ಸಮಸ್ಯೆ ಇತ್ತು, ಇದನ್ನ ತಜ್ಞರ ಜೊತೆ ಸಂಪರ್ಕ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಈ ಏರಿಯಾದಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಅಮೌಂಟ್ ಎಷ್ಟಾಗುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದೆಲ್ಲ ನಿಮ್ಮ ಮುಖಾಂತರ ವಿಚಾರಗಳು ತಿಳಿಸ್ತೀವಿ. ತಜ್ಞನ ಕರ್ಕೊಂಡ್ಬಂದು ನೆಕ್ಸ್ಟ್ ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಹಲವು ಯೋಜನೆಗಳು ತಜ್ಞಾಂತರಿಗೆ ಚರ್ಚಿಸ್ತೀವಿ. ಇದೆಲ್ಲ ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ಒಂದು ನೀರಿಗೆ ವಾಟರ್ ಮ್ಯಾನ್ ಇರ್ತಾರೆ, ಇಂಜಿನಿಯರ್ಸ್ ಬೋರ್ ವ್ಯವಸ್ಥೆ ಆಗಿರ್ಬೋದು, ರೋಡ್ ವ್ಯವಸ್ಥೆ ಆಗಿರ್ಬೋದು, ಇಂಜಿನಿಯರ್ ಟೆಕ್ನಿಷಿಯನ್ಸ್ ಅದಕ್ಕೆ ಸಂಬಂಧಪಟ್ಟ ಟೆಕ್ನಿಷಿಯನ್ಸ್ ಕರ್ಕೊಂಡ್ಬಂದು ಆ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿ ನಿಮ್ಮಂದ್ರೆ ಅದನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ ಡಿಸ್ಕಸ್ ಮಾಡಿದೀವಿ ಅಂತ. ನೆಕ್ಸ್ಟ್ ನೀವು ಬಹುಜನ ಒಪ್ಪಿದ ಯೋಜನೆಗಳು ಹಾಗೆ ಇರ್ತಲ್ಲ, ಒಂದು ಜನರಲ್ಲೇ ಒಂದು ಏರಿಯಾದಲ್ಲಿ ಒಂದು 5-6 ಯೋಜನೆ ಇರ್ತವೆ. 5-6 ಜನ ಯಾವ್ದಕ್ಕೆ ಬಹುಜನರ ಬೇಡಿಕೆ ಅಂದ್ರೆ ಒಂದು ನೀರಿನ ಸಮಸ್ಯೆ ಜಾಸ್ತಿ ಇರುತ್ತೆ ಅಂತ ಕೊಡ್ತೀವಿ. ಎಕ್ಸಾಂಪಲ್ ಫಸ್ಟ್ ಆ ಸಮಸ್ಯೆನ ಪರಿಹಾರ ಮಾಡೋಣ ಅಂದ್ರೆ ಅದು ವೋಟಿಂಗ್ ಮೂಲಕನೇ ಮಾಡ್ತೀವಿ ಅದನ್ನು. ನೆಕ್ಸ್ಟ್ ಎಲ್ಲಾ ಕೆಲಸ ಅಧಿಕೃತ ಮತ್ತು ದೃಶ್ಯ ದಾಖಲೆಗಳೊಂದಿಗೆ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. ಅಂದ್ರೆ ನಾವೇನೇನು ಕೆಲಸ ಮಾಡ್ತೀವಿ. ಈಗ ನಾನು ಯಾವುದೋ ಒಂದು ವೋಟ್ ಹಾಕಿ ನಾನು ಗೆಲ್ಸಿದ್ರು, ಒಂದು ನಗರಸಭೆ ಆಗಿರ್ಬೋದು, MLA ಯಾರಾದ್ರೂ ವೋಟ್ ಹಾಕಿ ಗೆಲ್ಸಿದ್ರಿ, ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ದೃಶ್ಯ ದಾಖಲೆ ಒಂದು ವಿಡಿಯೋ ಮೂಲಕ ಆಗಲಿ, ಫೋಟೋ ಮೂಲಕ ಆಗಲಿ, ಆಮೇಲೆ ನಿಮ್ಗೆ TV ಮಾಧ್ಯಮಗಳ ಮೂಲಕ ಆಗಲಿ ಎಲ್ಲರೂ ನಿಮ್ಗೆಲ್ಲ ರಿಪೋರ್ಟ್ ಕೊಡ್ತೀವಿ. ನೆಕ್ಸ್ಟ್ ತುರ್ತು ಸಂದರ್ಭದಲ್ಲಿ ಪೋಲಿಂಗ್ ಇಲ್ಲದೆ ತೆಗೆದುಕೊಳ್ಳುವ ಕೆಲವು ಅನಿವಾರ್ಯ ನಿರ್ಣಯ